ಬೀಫ್ ಬ್ಯಾನ್ ಸರಿಯೋ ತಪ್ಪೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಟ್ಟ ರತ್ನಾಕರ್ ಹೆಗಡೆ ಅವರೇ, ನೀವು ಆಗ್ಲೇ ಧಾರ್ಮಿಕ ಹಿನ್ನೆಲೆಯೇ ಮಾತಾಡಿದ್ರಿ, ಕೃಷಿಯ ವಿಚಾರವನ್ನ ಮಾತಾಡಿದ್ರಿ. ಒಂದು ವಿಚಾರ ಇದೆ, ಬಡ ರೈತನೊಬ್ಬ ಮುದಿ ಹಸುವನ್ನ ಏನು ಮಾಡಬೇಕು ಅನ್ನುವಂಥ ದೊಡ್ಡ ಪ್ರಶ್ನೆ. ಬಹುಶಃ ನೀವು ದಕ್ಷಿಣ ಕನ್ನಡದಲ್ಲಿ ಕೂತ್ರೆ ಇದರ ತೀವ್ರತೆ ನಿಮಗೆ ಅರ್ಥ ಆಗೋದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲೂ ಹೋದ್ರೆ ಜನಗಳಿಗೆ ಕುಡಿಯೋದಕ್ಕೆ ನೀರಿರೋದಿಲ್ಲ. ಮುದಿ ಹಸುವನ್ನ ಹಿಡ್ಕೊಂಡು ಆ ರೈತ ಏನು ಮಾಡಬೇಕು ಅನ್ನುವಂಥ ದೊಡ್ಡ ಪ್ರಶ್ನೆ. ಸೊ ಇದಕ್ಕೆ ನಿಮ್ಮಲ್ಲಿ ಏನು ಉತ್ತರ ಇದೆ? ಹಸು ಮುದಿ ಆಯ್ತು ಎನ್ನುವ ಕಾರಣಕ್ಕಾಗಿ ಅದನ್ನ ಕಷಾಯಖಾನೆ ಕೊಡುವುದಲ್ಲ. ಎಸ್, ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಒಬ್ಬ ರೈತನಾಗಿ ಥಿಂಕ್ ಮಾಡಿ. ನೋಡಿ, ಭೂಮಿಗೆ ಸಾವಿರಾರು ವರ್ಷಗಳ ಇತಿಹಾಸ ಉಂಟು. ಏನು ಮಾಡಿದ್ದಾರೆ ಈ ಹಿಂದೆ? ಕಷಾಯಖಾನೆ ಕೊಟ್ಟಿದ್ದಾರೆ. ಯಾಂತ್ರಿಕತ ಕಷಾಯಖಾನೆಗಳಿದ್ವು. ತಮ್ಮ ಭೂಮಿಯಲ್ಲಿ ಅದನ್ನು ದಫನ ಮಾಡಿ ಬಿಡ್ತಾ ಇದ್ರು. ಯಾಕೆ ಯಾವ ರೀತಿ ಮನುಷ್ಯನನ್ನು ದಫನ ಮಾಡ್ತಾರೆ ಆ ರೀತಿ ಪಶುಗಳನ್ನು ಕೂಡ ದಫನ ಮಾಡೋದು ಸಮಸ್ಯೆ ಅಲ್ಲ, ಸಾಕೋದು ಸಮಸ್ಯೆ. ಮುದಿ ಹಸುವನ್ನ ಸಾಕೋದು ಸಮಸ್ಯೆ. ಬುದ್ಧಿ ಆಯ್ತಂತ ಹೇಳಿ ಅದನ್ನ ಒಂದೇ ಕಾರಣಕ್ಕೆ ನಾವು ಕಷಾಯಖಾನೆ ಕೊಡಬೇಕೆನ್ನೋ ಇದನ್ನ ಜನರ ಮನಸ್ಥಿತಿ ಇರುವಂತದ್ದು ಹಾಗೆ ಇಲ್ಲ. ಈ ಹಿಂದೆ ಕೂಡ ನಾವೆಲ್ಲ ಕೃಷಿ ಭೂಮಿಯಿಂದಲೇ ಬಂದವರು, ಸಾಕಿದ್ದೆ. ನಮ್ಮಲ್ಲಿ ಕೂಡ 10-30 ವರ್ಷಗಳಿಂದ ಇದ್ದ ಕೋಣಗಳನ್ನು ಮತ್ತೆ ಕಷಾಯಖಾನೆ ಕೊಡಲಿಲ್ಲ. ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಅವತ್ತು 10-20 ವರ್ಷದ ಹಿಂದೆ ಇದ್ದಂತ ಪರಿಸ್ಥಿತಿಗೂ ಇವತ್ತಿಗೂ ವ್ಯತ್ಯಾಸ ಇದೆ. ಸ್ವಲ್ಪ ವ್ಯತ್ಯಾಸ ಇರಬಹುದು, ಸುಧಾರಣೆ ಆಗಿದೆ. ಸರ್ಕಾರ ಕೊಟ್ಟಂತ ಗೋಮಾಳದ ಜಮೀನನ್ನ ನಿಮ್ಮ ರಾಜಕಾರಣಿಗಳು ನುಂಗಿ ನೀರು ಕುಡಿದಿದ್ದಾರೆ. ಖಂಡಿತವಾಗಿ ನೀವು ಹೇಳುದು ಸತ್ಯ ವಿಚಾರ. ಜಾಗವನ್ನೇ ನುಂಗಿ ನೀರು ಕುಡಿದ ವಿಚಾರಗಳು. ಮುದಿ ಹಸುಗೆ ಮೇಯೋದಕ್ಕೆ ಗೋಮಾಳ ಆದ್ರೂ ಇರ್ತಿತ್ತು, ಅದನ್ನು ರಾಜಕಾರಣಿಗಳು ತಿಂದು ಹಾಕಿದ್ರು. ಮತ್ತೆ ರೈತ ಏನು ಮಾಡಬೇಕು? ಕಸಾಯಿಖಾನೆಗೆ ಕೊಡೋದೇ ಪರಿಹಾರ ಇರುವಂತದ್ದು. ಮುದಿ ಹಸು ಆದ್ರೂ ಕೂಡ ನಿಮ್ಗೆ ಮೇಯ್ನ್ ನಾವು ಹಸುಗಳನ್ನು ಸಾಕ್ತಾ ಇದ್ದದ್ದು ಗೊಬ್ಬರದ ದೃಷ್ಟಿಯಿಂದ. ಯಾವ ಯೂರಿಯಾ ಸುಫಲ ಇದೆಲ್ಲ ಬರುವ ಮೊದಲು ನಾವು ಏನು ಈ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದೆಲ್ಲ ಉಪಯೋಗ ಮಾಡ್ಲಿಕ್ಕೆ ಬಂದ ನಂತರ ನಮ್ಮ ಎಲ್ಲ ಆಹಾರಗಳು ವಿಷಕಾರಿ ಆಹಾರ ಅಂತ ಆಗಿದೆ. ನೀವು ಯಾವುದನ್ನೇ ಸ್ವೀಕಾರ ಮಾಡಿ ಅದು ವಿಷಕಾರಿ ಆಗಿದೆ. ಅದೇ ದನಗಳ ಗೊಬ್ಬರ ಒಂದೇ ಕಾರಣಕ್ಕಾಗಿ ರೈತ ಅದನ್ನ ಸಾಕಬೇಕು. ಖಂಡಿತ ಗೊಬ್ಬರದ ಕಾರಣಕ್ಕಾಗಿ ಸಾಕಬೇಕು. ಮುದಿ ಹಸು ಕೂಡ ಹಾಲನ್ನು ಕೊಡ್ತದೆ, ಅದಕ್ಕೂ ಸಾಕಬೇಕು. ಬೇರೆ ಬೇರೆ ಕಾರಣಗಳಿಗೆ. ಒಂದು ಹಸು ಅಂದರೆ ಒಂದು ಕಲ್ಪವೃಕ್ಷ ಇದ್ದ ಹಾಗೆ. ಅದನ್ನು ಕಾಮಧೇನು ಅಂತ ಹೇಳಿದೆ ನಾವು. ಅದನ್ನು ಎಷ್ಟು ಪ್ರಾಡಕ್ಟ್ಸ್ಗಳನ್ನು ಅದರಿಂದ ಪಡೀಲಿಕ್ಕೆ ಆಗ್ತದ ಅಷ್ಟನ್ನು ಪಡೆದ ನಂತರ ಸ್ವಲ್ಪ ದಿನಗಳ ಕಾಲ ಅದು ಏನೋ ನಮಗೆ ಉಪಯೋಗ ಆಗಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕಸಾಯಿಖಾನೆ ಕೊಟ್ಟು ಅದರ ಜೀವವನ್ನು ತೆಗೆಯುವುದಲ್ಲ. ಅದರದಾದ ವ್ಯವಸ್ಥೆಯನ್ನು ಮಾಡಬೇಕು. ಮುದಿ ಹಸು ಥಿಯರಿಯನ್ನು ಒಪ್ಪುತ್ತೀರಾ? ನಿಮ್ಮವರು ಬಹಳ ಜನ ಹೇಳ್ತಾರೆ ಇದನ್ನ, ಕಾಂಗ್ರೆಸ್ನವರು ಬಹಳ ಜನ ಹೇಳ್ತಾ ಬಂದಿಲ್ಲ. ಇದು ಇಸ್ ಎ ಪ್ರಾಕ್ಟಿಕಲ್, ನಾಟ್ ಎ ಥಿಯರಿ. ಒಬ್ಬ ಬೇಸಾಯಗಾರನಾಗಿ ಅದರ ಎಲ್ಲ ಕಷ್ಟಗಳನ್ನು ನಾನು ನೋಡ್ಕೊಂಡಿದ್ದೇನೆ, ನಾನು ಕಂಡುಕೊಂಡಿದ್ದೇನೆ. ಮತ್ತು ಪ್ರಸ್ತುತತೆ ಮತ್ತು ಅಪ್ರಸ್ತುತತೆಗಳ ಮಧ್ಯೆ ನೋಡಬೇಕಾಗತ್ತೆ ನಾವು. ಅಂದು ಅನಿವಾರ್ಯವಾಗಿತ್ತು. ಆಗಲೂ 25 ಅಲ್ಲ 50 ವರ್ಷಗಳ ಕೆಳಗೆ, ನನ್ನ ಬಾಲ್ಯದಲ್ಲಿ ನಾನೊಂದು 25-30 ವರ್ಷಗಳ ಕೆಳಗೆ ನೋಡಿದ ಅಂದೂ ಸಹಿತ ಕಸಾಯಿಖಾನೆಗಳಿಗೆ ದನಗಳನ್ನ ಕೊಟ್ಟಂತ ಉದಾಹರಣೆಗಳು ನನಗೆ. ಸೊ ಮುದಿ ಆದ್ರೆ ಹಸುವನ್ನ ಕಡಿದು ತಿನ್ನಬಹುದಾಗಾದ್ರೆ? ಕಡಿದು ತಿನ್ನುವುದು ಅಲ್ಲ ಪ್ರಶ್ನೆ, ನಾನು ಹೇಳ್ತಾ ಇಲ್ಲ. ಕಸಾಯಿಖಾನೆಗೆ ಕೊಡುವುದರಲ್ಲಿ ನಮ್ಮ ಜವಾಬ್ದಾರಿಗಳು ಎಷ್ಟು, ಸಾಕಬೇಕು ಸಾಕಬಾರದು ಅಂತಕ್ಕಂಥದ್ದು ನನ್ನ ಧಾರ್ಮಿಕ ಭಾವನೆಗಳಿಗೆ ಅವರು ಹೇಳ್ತಾರೆ. ನೋಡಿ, ನನ್ನ ಪರಿಸ್ಥಿತಿಗಳು ತೊಂದರೆ ಇದ್ದಾಗ ನಾನು ಏನು ಮಾಡ್ತೇನೆ ಅಂತಕ್ಕಂಥದ್ದು ಯಾರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಧಾರ್ಮಿಕ ಭಾವನೆಗಳು ಯಾವತ್ತು ಅಂತ ಹೇಳಿದಾಗ ನನ್ನ ಧಾರ್ಮಿಕ ನಂಬಿಕೆಗಳು ಎಷ್ಟು ಅನ್ನೋದ್ರ ಮೇಲೆ ಮಾತ್ರ. ನನ್ನಲ್ಲಿ ಅಸಾಧ್ಯವಾದನ್ನು ನಾನು ಮಾರಾಟ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳು ಅದು ನನ್ನ ಸ್ವಂತದಾದನ್ನು ನಾನು ಕಾಯ್ದುಕೊಂಡಿದ್ದೇನೆ. ತಿನ್ನುವುದು ಬಿಡುವುದು ಅವರಿಗೆ, ಮನುಷ್ಯರನ್ನು ನಿಮ್ಮ ಪ್ರಕಾರ ಮುಗಿಸಿಬಿಡುವುದು ಅದು ನಿಮ್ಮದು. ನೀವು ಮನುಷ್ಯರನ್ನು ಮನುಷ್ಯರನ್ನೇ ತಿನ್ನುವಂತ ಪರಿಸ್ಥಿತಿಯನ್ನ ನಾವು ಏನು ಹೇಳುವುದಿಲ್ಲ. ನಮ್ಮಲ್ಲಿ ಆ ಸಂಸ್ಕೃತಿಗಳಿಲ್ಲ. ಅವರಲ್ಲಿ ಇದ್ದದ್ರ ಬಗ್ಗೆ ನಂದು ಆಕ್ಷೇಪ ಇಲ್ಲ. ಅದರಿಂದನೇ ಬಂದು ಮುದಿಯಾದ ಹಸುವನ್ನ ಮಾರಾಟ ಮಾಡ್ತಕ್ಕಂಥ ಬದುಕೋದಕ್ಕೆ ಆಗ್ಲಿಕ್ಕಿಲ್ಲ ಅಂತ ಡಿಸೈಡ್ ಮಾಡ್ತೀರಾ? ಬದುಕೋದಕ್ಕೆ ಆಗ್ಲಿಕ್ಕಿಲ್ಲ. ದನವನ್ನ ಸಾಕುವಂತ ಆರ್ಥಿಕತೆಯ ಅಥವಾ ದನವನ್ನ ಸಾಕ್ತಕ್ಕಂಥ ಶಕ್ತಿಯೋ ರೈತರ ಹಾಗೆ ಬಿಟ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹದ್ದುಗಳಿಗೆ ಆಹಾರ ಆಗ್ತಕ್ಕಂಥ ನಾಯಿಗಳು ಬದುಕ್ತಾ ಇದಾವೆ. ನಾಯಿಗಳು ಬದುಕ್ತಾ ಇದಾವೆ. ನಾಯಿಗಳಿಗೆ ಊಟ ಹಾಕ್ತೀರಾ ನೀವು ಅಥವಾ ಕಡಿದು ತಿಂತೀರಾ? ಅದನ್ನ ಹಾಕ್ತಾರೆ. ನಾಯಿಗಳು ತಿಂತವೆ. ನಾಯಿಗಳು ಬದುಕ್ತಾ ಇಲ್ವಾ? ನಾಯಿ ಆಹಾರವಾಗಿ ಉಳಿದಿಲ್ಲ. ಸಾರಿ, ಐ ಮೀನ್ ದನಗಳು ಆಹಾರ ಹುಡ್ಕೊಂಡು ಹೋಗಿ ತಿನ್ನತ್ತೆ. ಎಲ್ಲಿ ತಿಂತವೆ? ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದನಗಳ ಆಹಾರ ಇಟ್ಕೊಂಡು ಹೋಗುದು. ದನವನ್ನ ಇವತ್ತು ನೀವು ಹೇಳ್ತಾ ಇರುವಂತದ್ದು ಒಂದೇ, ಈಗ ಮುದಿ ಆದ್ರೆ ತಿನ್ನಬಹುದು, ಇಲ್ಲಾದ್ರೆ ತಿನ್ನಬಾರದು ಅಂತ. ಹಾಗಲ್ಲ ಸ್ವಾಮಿ, ನಾನು ಮುದಿ ಆದ್ರೆ ತಿನ್ಬಹುದು, ಯಾರದ್ದೇ ತಿನ್ನಬಾರದು ತಿನ್ಬೇಕು ಅಂತಕ್ಕಂಥ ಆತನ ಧಾರ್ಮಿಕತೆ ಬಿಟ್ಟು ಆತನ ಇಷ್ಟಾನಿಷ್ಟಗಳು ಅದು ಕಾನೂನು ಬಾಹಿರವಾಗಿ ಆಗಲ್ಲ ಅಂತೇಳಿ ಕಾನೂನನ್ನು. ಕಿಶನ್ ಹೆಗಡೆ ಅವರು ಇಲ್ಲಿ ಒಂದು ಸ್ಪಷ್ಟಪಡಿಸ್ಬೇಕು ನನಗೆ. ನಾನು ಆಗ್ಲೇ ನಿಮಗೆ ಅಂಕಿಅಂಶ ಇಟ್ಟೆ. ಹೇಳಿ. 52 ದೇಸಿ ತಳಿಗಳು ಅಳಿವಿನಂಚಿನಲ್ಲಿ ಇದಾವೆ. ಇದನ್ನ ಉಳಿಸಬೇಕಾದಂತ ಕೆಲಸವನ್ನ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಮಾಡಬೇಕೋ ಬೇಡ? ನೋಡಿ, ಒಂದು ಮಾತು ನಿಮ್ಮದ್ರಲ್ಲಿ ಪ್ರಶ್ನೆಯಲ್ಲೇ ಉತ್ತರ ಇದೆ. ತಳಿಯನ್ನ ಉಳಿಸಬೇಕು ಅಂತ ಹೇಳುವುದರಲ್ಲಿ ಯಾವುದೇ ನಂದು ಇದಿಲ್ಲ. ಉಳಿಸಲೇಬೇಕು. ಅದು ನಶಿಸ್ತಿರೋ ಹುಲಿ ಸಂತತಿ ಆಗಲಿ
ನಶಿಸ್ತಿರುವ ಗೋ ಎಸ್ ಹುಲಿ ಸಂತತಿಯನ್ನು ಉಳಿಸಬೇಕು ಅಂತ ಹೇಳ್ತೀರಿ ಅಥವಾ ಇನ್ನೊಂದು ವನ್ಯ ಜೀವಿಯನ್ನು ಉಳಿಸಬೇಕು ಅಂತ ಯಾಕೆ ಇವ್ರು ಮಿಸ್ಗೈಡ್ ಮಾಡ್ತಾರೆ ಜನರನ್ನ? ಮಾಲಕತ್ವ ನಾನು ಹೇಳ್ತಾ ಇರೋದು ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಿ. ಅಪರಾಧ. ಒಬ್ಬ ಮಾಲಕ, ಆ ದನದ ನೈಜ ಮಾಲಕ, ಆತನ ಮಾರ್ತಕ್ಕಂತ ಹಕ್ಕು ಅವನಿಗೆ ಯಾವತ್ತೂ ಇದೆ. ಅದು ಸೊ ಕದ್ದುಕೊಂಡು ಹೋಗುವಂತ ಘಟನೆಗಳು ಜಾಸ್ತಿ ಇದೆ. ಅದು ತಪ್ಪು. ಸೊ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ಏನು ಇವತ್ತು ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ಕದ್ದುಕೊಂಡು ಹೋಗ್ತಾರೆ. ಅದಕ್ಕೆ ಚೈನ್ ಹಾಕೋದನ್ನೇ ಬಿಡ್ತೀರಾ? ಹಾಗಲ್ಲ, ಅದಕ್ಕೆ ಬೇಕಾದ್ರೆ ಸ್ವಾಮಿ ಹಾಗೆ ಕಠಿಣ ಕಾನೂನು ಅದು. ಮಾಡ್ಲಿ. ಸೊ ಕಠಿಣ ಕಾನೂನು ತರಬೇಕು ಅಂತ ಅನಿಸ್ತಾ ಇದೆ. ಅದನ್ನ ಮಾಡ್ತಾ ಇದ್ದಾರೆ. ನಿಮ್ಮದು ವಿರೋಧ ಯಾಕೆ? ಅಪಸ್ವರ ಯಾಕೆ ನಿಮ್ಮದು? ಅಪಸ್ವರದ ಪ್ರಶ್ನೆ ಅಲ್ಲ, ನಿಷೇಧ. ಈ ಸರ್ಕಾರ ಬಂದ್ರೆ ಎಷ್ಟು ಹಟ್ಟಿಗಳಿಂದ ದನಗಳು ಕಳವಾಗಿದೆ ಎಂಬುದನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಕಿಅಂಶಗಳ ಮುಖಾಂತರ ನೋಡಿ. ಯಾಕಾಗಿದೆ? ಯಾವಾಗ ಕಾನೂನನ್ನು ನಾವು ಸಡಿಲ ಮಾಡಿದೆವು ಆ ದಿನದಿಂದ ಆರಂಭ ಆಗಿದೆ. ದನ ಕಟ್ಟಿದಂತೆ ದನಕ್ಕೆ ಇದಕ್ಕೆ ಕೊಟ್ಟಿದ್ದಾರೆ, ಹಟ್ಟಿಗಳಿಂದ ದನವನ್ನು ಕದ್ದುಕೊಂಡು ಹೋಗಿದ್ದಾರೆ. ಪ್ರತಿ ಮನೆಯಲ್ಲಿ ಕಣ್ಣೀರು ತೆಗೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಳವಾದ ಕಾನೂನು ಅಲ್ಲ ಸ್ವಾಮಿ, ಅಳಿವಿನಂಚಿನಲ್ಲಿರುವಂತಹ ತಳಿಗಳು ಅದೇ ಬೇರೆ ಪ್ರಶ್ನೆ. ಇವ್ರು ಹೇಳುದೇ ಬೇರೆ, ಏನ್ ಹೇಳ್ತೀವಿ ಬೇರೆ? ಹೇಳುದೇ ಬೇರೆ. ದನಗಳನ್ನ ನನಗೆ ನೀವು ಪರಿಹಾರ ಹೇಳಿ. ನಾನು ಹೇಳೋದು ಅದೇ, ದನ ಸಾಕುವವರ ಸಂಖ್ಯೆ ಕಡಿಮೆ ಆಗಿದೆ. ಇದ್ದವರು ಕೂಡ ಮಾರಿ ಅದನ್ನ ತಿಂದು ಬಿಟ್ರೆ, ಅದನ್ನ ಕಸಾಯಿಖಾನೆಗೆ ಕೊಟ್ಟು ಕಾನೂನಿನ ಮುಖಾಂತರ ಅದನ್ನ ಮತ್ತೆ ಕಾನೂನಲ್ಲಿ ತರ ಮತ್ತೆ ಹೇಗ್ ಮಾಡ್ಬೇಕು? ಹೇಗ್ ಮಾಡ್ಬೇಕು ಸಾಧ್ಯ ಇದೆ? ಇದು ಮಾಡಿ ಮೋಟಿವೇಟ್ ಮಾಡಿ. ಹೇಗೆ ಮೋಟಿವೇಟ್ ಮಾಡಬೇಕು? ಹೇಗೆ ಮೋಟಿವೇಟ್ ನೋಡಿ, ಧಾರ್ಮಿಕ ವಿಷಯಗಳನ್ನ ಅಂತೇಳಿ ನೀವು ತಕೊಂಡು ಹೋಗುದಾದ್ರೆ ಎಲ್ಲವನ್ನ ಮೋಟಿವೇಟ್ ಮಾಡೋ ಕಾನೂನೇ ಬೇಡ. ಕಾನೂನು ತರಬೇಕು ಅಂತ ಅನಿಸ್ತಾ ಇಲ್ವಾ? ಕಠಿಣ ಕಾನೂನು ಬೇಕು. ಕಾನೂನು ಇದೆ. ಯಾವ ಕಾನೂನು? ಗೋ ಹತ್ಯೆಗೆ ಬೇರೆ, ಗೋ ಕಳ್ಳತನಕ್ಕೆ ಬೇರೆ. ಗೋ ಹತ್ಯೆಯನ್ನ ಮಾಡುವಾಗ ಕದ್ದುಕೊಂಡು ಹೋಗಿ. ಮಹಾರಾಷ್ಟ್ರ ಸರ್ಕಾರ ತಂದಂತ 10 ವರ್ಷ ಜೈಲು ಶಿಕ್ಷೆ, ಗೋವನ್ನ ಹರಿಯಾಣದ ಸರ್ಕಾರ ತಂದಂತ ಇಂಥ ಕಾನೂನುಗಳು ಬೇಕು ಅಂತ ಅನಿಸ್ತದೋ ಬೇಡ? ಖಂಡಿತ ಅಲ್ಲ, ಖಂಡಿತ ತಪ್ಪು. ಆ ರೀತಿಯ ಮತ್ತೆ ಏನು ಮಾಡ್ಬೇಕು ಸ್ವಾಮಿ? ಗೋವು ಮಾತ್ರ ಅಲ್ಲ, ಮನುಷ್ಯನ ಕಡಿದಕ್ಕೆ. ನಾನು ಕೇಳೋದು ಈಗ ಗೋ ಹತ್ಯೆ ಜಾಸ್ತಿ ಆಗ್ತಾ ಇದೆ, ಗೋವಿನ ಸಂತತಿ ಅಳಿವಿನಂಚಿನಲ್ಲಿದೆ. ಇದನ್ನ ಉಳಿಸೋದಕ್ಕೆ ಏನು ಮಾಡಬೇಕು? ಪರಿಹಾರ ಏನು? ಗೋವುಗಳನ್ನ ಅಳಿವಿನಂಚಿಲಿರ್ತಕ್ಕಂಥ ನಾಟಿ ತಳಿಗಳನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ಲೇಬೇಕು. ಹೇಗ್ ಮಾಡ್ಬೇಕು? ಮಾಡ್ಬೇಕು ಹೇಳಿದ್ರೆ ಕದ್ದುಕೊಂಡೇ ಕೊಲ್ತೀರಿ. ಜನಜಾಗೃತಿ ಪಾರ್ಟ್ ಬಿಡುವ, ಅದು ಮತ್ತೆ ಕೇಳುವ. ಇವರು ಹೇಳಿ ಫಸ್ಟ್ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಈ ಕಾನೂನನ್ನ ತಂದೆ ರಫ್ತು ಆಟೋಮೆಟಿಕ್ ನಿಲ್ಲುತ್ತೆ. ರಫ್ತು ನಿಲ್ಲುತ್ತೆ. ಆಯ್ತಪ್ಪ, ಈಗ ದೇಶದಿಂದ ಹೊರಗಬೇಕು ಹೋಗ್ಬೇಕಾದ್ರೆ ಯಾವ ರಾಜ್ಯಗಳ ಒಪ್ಪಿಗೆ ಬೇಡ. ಇವರ ಕಸ್ಟಮ್ಸ್ ನವರು ಸೀಲ್ ಹಾಕಿ ಕಳಿಸ್ತಕ್ಕಂಥದ್ದು ಇವತ್ತೇ ದೇಶದಲ್ಲಿ ಇರ್ತಾರೆ. ಕಡಿಲಿಕ್ಕಿಲ್ಲ ಅಂದ್ಮೇಲೆ ರಫ್ತಿಲ್ಲ. ಕಡಿಲಿಕ್ಕಿಲ್ಲ ಅಂತ ಹೇಳಿದ್ರೆ ದೇಶದಲ್ಲಿ ಮಾಡ್ಲಿ ಅಲ್ಲ. ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ನಾವು ಮಾಡೋದಿಲ್ಲ, ಸ್ವಾಮಿ. ಅವ್ರ ಗವರ್ಮೆಂಟ್ ಇದ್ದಲ್ಲಿ ಎಕ್ಸ್ಪೋರ್ಟ್ ಆಯ್ತು, ಕಡಿಯುವುದು ಬ್ಯಾನ್ ಕಡೆಗೆ, ಕಡಿಯುವುದು ಮತ್ತೆ ಎಲ್ಲ ರಾಜ್ಯಗಳು ಒಪ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡುದಿಲ್ಲ. ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತಕ್ಕಂಥ ಆರ್ಡಿನೆನ್ಸ್ ತರ್ಲಿಕ್ಕೆ ತಪ್ಪೇನಿದೆ? ಇವರಿಗೆ ಬಡ ಜನರ ಭೂಮಿಯನ್ನ ಕಿತ್ಕೊಳ್ತಕ್ಕಂಥ ಆರ್ಡಿನೆನ್ಸ್ ತರ್ಲಿಕ್ಕೆ ಮಾತಾಡಬೇಡಿ. ಭೂಮಿಯನ್ನ ಭೂ ಮಸೂದೆ ಕಾಯ್ದೆಯನ್ನು ತರ್ಲಿಕ್ಕೆ ಆಗತ್ತೆ, ಇವರಿಗೆ ಆಗತ್ತೆ. ಆರ್ಡಿನೆನ್ಸ್ ತರ್ಲಿಕ್ಕೆ ಇವತ್ತು ಆಗಿ ಕಿಶನ್ ಹೆಗಡೆ ಅವರು ಗೋ ಹತ್ಯೆ ನಿಷೇಧದ ಪರವಾಗಿದ್ದಾರೆ. ಪರವಾಗಿದ್ದಾರೆ. ಗೋ ಹತ್ಯೆ ಅಂಕಿಅಂಶ ತೋರಿಸಿದ್ರಿ, ಇಷ್ಟ ಆಗ್ತಾ ಇದೆ ಅಂತ ನೀವು ಹೇಳಿದ್ದು. ಅಂದ್ರೆ ಆಗಬಾರದು ಅನ್ನುವಂತ ಕಾಳಜಿ ಅದರಲ್ಲಿದೆ. ನಾನು ಹೇಳುದು ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಆಗಬಾರದು ಅನ್ನುವಂತ ಕಾಳಜಿ ಅದರಲ್ಲಿ. ನಾನು ಗೋ ಹತ್ಯೆ ಮಾಡಿ ಅಂತ ನಾನು ಹೇಳುವುದಿಲ್ಲ. ನಿಷೇಧ ತರಬೇಕು. ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದೀರಿ. ನಾನು ಬೆಂಬಲ ಕೊಡುದು ಪ್ರಶ್ನೆ ಸ್ವಾಮಿ. ನೀವು ನಾನು ಕಡಿಯುವುದಿಲ್ಲ, ಇನ್ನೊಬ್ಬ ಕಡಿದ್ರೆ ನಾನು ಕಡಿಯುವುದಿಲ್ಲ ಅಂತ ಹೇಳ್ತಾರೆ. ಇವರು 100ಕ್ಕೆ 100 ಬೆಂಬಲ, 100ಕ್ಕೆ 100 ಗೋ ಹತ್ಯೆ ನಿಷೇಧ ಮಾಡಬಾರದು, ಗೋಗಳನ್ನ ಕಡಿಲೇಬೇಕು, ಕೊಟ್ಟು ಬಿಡಿ. ಹೇಳಿ, ನಿಮಗೆ ಈಗ ರಫ್ತು ನಿಲ್ಲಬೇಕು ಅಂತ ಇದೆ ಅಲ್ಲ? ಹೌದಾ? ಅಲ್ಲ, ನಿಮ್ಮ ನಾಯಕರೆಲ್ಲ ಹೇಳ್ತಾ ಇರುವಂತದ್ದು ಅಂಕಿಅಂಶವನ್ನು ಹೇಳ್ತಾ ಇದ್ದಾರೆ. ಈ ರಫ್ತು ನಿಲ್ಲಬೇಕು, ಇದನ್ನು ನಿಲ್ಲಬೇಕು. ಅಲ್ಲ, ಈ ಗೋಹತ್ಯೆ ತರುವುದಕ್ಕಿಂತ ಪೂರ್ವಭಾವಿಯಾಗಿ ದೇಶದ ಒಳಗೆ ಜನ ತಿನ್ನಬಾರದು ಅಂತ ನಾವು ಬಯಸುವುದು ಹೌದಾದ್ರೆ, ಸೊ ಹಾಗಾದ್ರೆ ನೀವು ಅವರು ಹೇಳುವಂತದ್ದು ದೇಶದ ಒಳಗೆ ತಿನ್ನಬಾರದು, ರಫ್ತು ಆಗಬೇಕು. ನೀವು ಹೇಳುವಂತದ್ದು ದೇಶದ ಒಳಗೆ ತಿನ್ನಬಹುದು, ರಫ್ತು ಆಗಬಾರದು. ಎರಡೂ ಆಗಬಾರದು. ನಿಲ್ಲಿಸೋದಕ್ಕೆ ನೀವು ಸಪೋರ್ಟ್ ಇದ್ದೀರಿ. ಕೇಂದ್ರದಿಂದಲೇ ಮಾಡಿದ್ರೆ ನಿಮ್ಮ ಸಪೋರ್ಟ್ ಇದೆ. ಹಾಗಾದ್ರೆ ಖಂಡಿತವಾಗಿಲ್ಲ. ಇವರು ರಸ್ತೆಗಿಳಿದು ಬೊಬ್ಬೆ ಹಾಕ್ತಾರೆ.
ನಾವ್ ಯಾಕೆ ಬೊಬ್ಬೆ ಹಾಕ್ಬೇಕು? ನೋಡಿ ರಫ್ತು ನಿಮಗೆ ಯಾವ್ದಾವ್ದನ್ನ ಆರ್ಡಿನೆನ್ಸ್ ತರ್ಲಿಕ್ಕೆ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಲ್ತದೆ. ಕಿಶನ್ ಅವರೇ 1 ವರ್ಷ 50 ಸ್ಲಾಟ್ ನಾವು ಬಂದದ್ದು 1 ವರ್ಷ ಆಯ್ತು, ಮಾಡ್ತಾ ನೋಡಿ, ಇದ್ದೇವೆ, ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ. ಇವರ ಎಲ್ಲಾ ತತ್ವ ಸಿದ್ಧಾಂತಗಳನ್ನ ಬಿಟ್ಟು ಯಾರ್ಯಾರೊಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ? PDP ಒಟ್ಟಿಗೆ ಗವರ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ? ಇದನ್ನ ತರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀರಿ. ಆಗುದಿಲ್ಲ. ನೋಡಿ ಅದ್ರ ಮೊದಲೇ ನಿಮ್ಮ ಸರ್ಕಾರ ಬನ್ನಿ ಅಂತ ನಿಮ್ಮದು ಪರೋಕ್ಷ ಬೇಡಿಕೆ. ಆಗುದಿಲ್ವಾ? ಹೌದು, ಈ ಗಲಾಟೆ ಯಾಕೆ ಸ್ವಾಮಿ? ಅಲ್ಲಿ ಅಂತ ಹೇಳ್ತೀರಿ. ನಿಮ್ಮ ಸರ್ಕಾರದವರು ಓಪನ್ ಹೇಳಿಕೆ ಕೊಡ್ಲಿಕ್ಕೆ ಹೇಳಿ ಮುಖ್ಯಮಂತ್ರಿಯವರ ಹತ್ರ. ಸೊ ನಿಮ್ಮ ಮುಖ್ಯಮಂತ್ರಿಗಳು, ನಾನು ಒಂದು ವಿಚಾರ ನಿಮ್ಮ ಗಮನಕ್ಕೆ ತರ್ತೇನೆ. ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಿ ಮೊದಲ ನಿರ್ಧಾರ ಅನ್ನಭಾಗ್ಯ ಯೋಜನೆ, ನೆಕ್ಸ್ಟಿನ ನಿರ್ಧಾರ ಗೋಹತ್ಯೆ ನಿಷೇಧ ಏನು ಯಡಿಯೂರಪ್ಪ ಸರ್ಕಾರ ಮಾಡಿತ್ತು ಅದನ್ನು ವಾಪಸ್ ಪಡ್ಕೊಂಡದ್ದು. ಸ್ವಾಮಿ, ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ವಾಪಸ್ ತಕೊಂಡಿರ್ತಾರೆ. ಎಲ್ಲಿ ಮಾಡಿದ್ದಾರೆ? ನಿಮ್ಮ ಅರ್ಥ ಏನು? ತೆಗೆದುಕೊಳ್ಳ ಕಾಯ್ದೆ ಹೋಯ್ತಾ? ಹೋಯ್ತು ಖಂಡಿತ. ಇವತ್ತು ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟರು, ನಿನ್ನೆ ಬಾಗಲಕೋಟೆಯಲ್ಲಿ ಹೇಳಿಕೆ ಕೊಟ್ಟರು. ನಾವು ಮಾಡೋದಿಲ್ಲ. ನಾವು ಹೊಸ ಕಾಯ್ದೆಯನ್ನ ತರುವುದಿಲ್ಲ. ಯಾರು ಹೇಳಿದ್ದಾರೆ? ಹೊಸ ಕಾಯ್ದೆ ಸರ್ಕಾರ ತರುವುದು ಯಾರು ಹೇಳುದು? ಯಾವಾಗ ತರುವುದಿಲ್ಲ. ಯಾಕೆ? ಅದ್ರಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ. ಯಾಕೆ ಕೇಳಿದ್ರೆ ದ್ವಂದ್ವ ರೀತಿಯನ್ನು ಅಲ್ಲಿ ನೀವು ದ್ವಂದ್ವ ರೀತಿ ಇಲ್ಲಿ ಮಾಡ್ತಾ ಇದ್ದೀರಿ. ರಫ್ತಿಗೆ ಪ್ರೋತ್ಸಾಹ ಕೊಡುದು, ಅದರ ಸ್ಲಾಟರ್ಗಳಿಗೆ ಸಬ್ಸಿಡಿ ಕೊಡುದು, ಇವ್ರದೊಂದು 5-6 ಜನ ಅದನ್ನು ನಿಲ್ಲಿಸ್ಲಿ, ಇದನ್ನು ನಿಲ್ಲಿಸ್ಲಿ, ತೊಂದರೆ ಇಲ್ಲ ಅಂತ ಮತ್ತೆ ಮಾತಾಡು. ಹೇಳ್ತೀನಿ. ಮತ್ತೆ ಮಾತಾಡು. ಕೊನೆಯದಾಗಿ ಮಟ್ಟಾರವರೇ, ನೋಡಿ, ಕಾನೂನಿನ ಅಂಕುಶದ ಮುಖಾಂತರ ನೀವು ವಕೀಲರಾಗಿ ಮಾತಾಡಬೇಕು. ಕಾನೂನಿನ ಅಂಕುಶದ ಮುಖಾಂತರ ದೀಪನ್ನ ಬ್ಯಾನ್ ಮಾಡೋದಕ್ಕೆ ದೇಶದಲ್ಲಿ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಉಂಟು. ಖಂಡಿತವಾಗಿ ಗೋಹತ್ಯೆಯನ್ನು ಸಂಪೂರ್ಣವಾಗಿ ಇಡೀ ರಾಷ್ಟ್ರದಲ್ಲಿ ನಿಷೇಧ ಮಾಡುವ ಸಾಧ್ಯತೆಗಳು ಖಂಡಿತ ಉಂಟು. ಸೊ ಮಹಾರಾಷ್ಟ್ರದಲ್ಲಿ ನಿಷೇಧ ಮಾಡಿದ್ರಿ, ಗೋವಾದಲ್ಲಿ ಸಿಗ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದಿಂದ ಅಕ್ರಮವಾಗಿ ದನ ಅಲ್ಲಿ ಹೋಗ್ತಾ ಉಂಟು. ನೋಡಿ, ನಾನು ಹೇಳೋದು ಇಡೀ ಸಮಗ್ರವಾಗಿ ನೋಡಿದಾಗ ಗೋವನ್ನು ದೇವರಂತ ಆರಾಧನೆ ಮಾಡುವಂಥ ಪುಣ್ಯಭೂಮಿ ಭಾರತ. ಈ ಭೂಮಿಯಲ್ಲಿ ಗೋಹತ್ಯೆ ಆಗಬಾರ್ದು. ಇಡೀ ರಾಷ್ಟ್ರವ್ಯಾಪಿಯಾಗಿ ಕಾನೂನಿನ ಮುಖಾಂತರ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿ ಸೊ ಕಾನೂನಿನ ಮುಖಾಂತರ ಸಿಗರೇಟ್ ಸೇದಬಾರದು ಸಾರ್ವಜನಿಕ ಸ್ಥಳದಲ್ಲಿ ಅಂತಿದೆ. ಸೊ ಆಗಿದೆಯಾ ಅದು? ನೋಡಿ, ಈಗ 100ಕ್ಕೆ 100 ಇದ್ದದ್ದು 30ಕ್ಕೆ ಇಳಿಬಹುದು. ಹಂತ ಹಂತವಾಗಿ ಖಂಡಿತವಾಗಿ ಜಾರಿ ಬರ್ತದೆ. ಸಿಗರೇಟ್ ಸೇವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಸಿಗರೇಟ್ ಸೇವ ಸಾರ್ವಜನಿಕ ಸೇವಕರ ಸಂಖ್ಯೆ ಖಂಡಿತ ಕಮ್ಮಿ ಆಗಿದೆ. ನಿಮಗೂ ಖಂಡಿತವಾಗಿ ಕಮ್ಮಿ ಆಗ್ತದೆ. ಕಾನೂನು ಖಂಡಿತವಾಗಿ ನೀವು ನೋಡಿ, ಕಾನೂನೇ ಇಲ್ಲದಿದ್ದರೆ ಪರಿಸ್ಥಿತಿ ಏನಾಗ್ಬೋದು ಹೇಳಿ? ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಿಮ್ಮ ಸರ್ಕಾರ ಈಗ ಮಾಡ್ತಾ ಇರುವಂತ ಡಬಲ್ ಸ್ಟ್ಯಾಂಡರ್ಡ್ ಏನಿದೆ, ಅದು ಹೀಗೆ ಉಳ್ಕೊಳ್ಳುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಏನಾದ್ರೂ ತೆಗೆದುಕೊಳ್ತೀರಾ? ದ್ವಂದ್ವ ನೀತಿ ಈ ಸರ್ಕಾರಕ್ಕೆ ಖಂಡಿತ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಸರ್ಕಾರದ ಉಲ್ಲೇಖ ಮಾಡಿದ್ರು, ರಫ್ತು ಮಾಡ್ತಾ ಇದೀರಿ ನೋಡಿ, ಅವರು ಹೇಳಿದ ಕೂಡಲೇ ಆಗುದಿಲ್ಲ. ರಫ್ತು ಕೈದಾಗ್ತದೆ, ಕಡಿಲಿಕ್ಕೆ ಇಲ್ಲದ ಮೇಲೆ ರಫ್ತು ಎಲ್ಲಿ ಮಾಡ್ತೀರಿ ನೀವು? ಅಲ್ಲ ಸ್ವಾಮಿ, ಇವತ್ತು ಖಂಡಿತವಾಗಿ ಸಾಧ್ಯ ಇಲ್ಲ. ರಫ್ತು ಕೈದಾಗ್ತದೆ. ಎಸ್ ಮಟ್ಟಾರ್ ಅವರೇ, ಧನ್ಯವಾದಗಳು ಈ ಡಿಸ್ಕಷನ್ ನಲ್ಲಿ ಭಾಗವಹಿಸಕ್ಕೆ. ಅದೇ ರೀತಿ ಕಿಶನ್ ಹೆಗ್ಡೆ ಅವರೇ, ನಿಮಗೂ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ಬೀಫ್ ಬ್ಯಾನ್ ಏನು ಆ ಒಂದು ಪ್ರಕ್ರಿಯೆ ದೇಶದಲ್ಲಿ ಚಾಲನೆಯಲ್ಲಿದೆ. ಬಹುಶಃ ಕಾನೂನು ಇಲಾಖೆಯಿಂದ ಕೇಂದ್ರ ಸರ್ಕಾರ ವರದಿಯನ್ನು ಕೂಡ, ಪ್ರಧಾನಿ ಕಾರ್ಯಾಲಯ ವರದಿಯನ್ನ ಕೂಡ ಕೇಳಿದೆ, ನಿಷೇಧ ಮಾಡಿದ್ರೆ ಹೇಗೆ ಅನ್ನುವಂಥದ್ದು. ಸಂವಿಧಾನದ ಆರ್ಟಿಕಲ್ ನಂಬರ್ 48ರಲ್ಲಿ ಗೋಹತ್ಯೆ ನಿಷೇಧ ಮಾಡೋದಕ್ಕೆ ಅವಕಾಶ ಇದೆ. ಬಹುಶಃ ಮಹಾರಾಷ್ಟ್ರದಲ್ಲಿ ಮಾಡಿದ್ದು ಕೂಡ ಅದನ್ನೇ ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಏನು ಸ್ಟೆಪ್ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ, ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ಸ್ಟೆಪ್ ಏನಿದೆ ಅದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸ್ವೀಕರಿಸುತ್ತೆ ಅನ್ನುವಂಥದ್ದು ಸದ್ಯ ಇರುವಂಥ ಕುತೂಹಲ. ಇದು ಈ ಹೊತ್ತಿನ ವಿಶೇಷ. ನಿಮ್ಮವರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.